ಜೈಹೋ ಖ್ಯಾತಿಯ 54ರ ಪ್ರಾಯದ ಬಾಲಿವುಡ್ ನಟ ಮುಕುಲ್ ದೇವ್ ಅವರು ಮುಂಬೈಯಲ್ಲಿ ಶುಕ್ರವಾರ ತಡರಾತ್ರಿ ನಿಗೂಢ ರೀತಿಯಲ್ಲಿ ನಿಧನ ಹೊಂದಿದ್ದಾರೆ. ಸಾವಿನ ಸುದ್ದಿ ಹೊರಗಿಟ್ಟಿರುವ ಕುಟುಂಬದವರು ಸಾವಿಗೆ ಕಾರಣ ಸ್ಪಷ್ಟವಿಲ್ಲ, ಇನ್ನಷ್ಟೇ ಕಂಡುಕೊಳ್ಳಬೇಕಾಗಿದೆ ಎಂದು ಹೇಳಿದೆ. ದೀಪ್ಶಿಕಾ ನಾಗ್ಪಾಲ್ ಮತ್ತು ಮುಕುಲ್ ದೇವ್ ತುಂಬಾ ಗೆಳೆತನದಲ್ಲಿದ್ರು. ಸಾವಿನ ಸುದ್ದಿಯನ್ನು ದೀಪ್ಶಿಕಾ ಅವರು ಪೋಸ್ಟ್ ಮೂಲಕ ದೃಢಪಡಿಸಿದ್ದಾರೆ. ಒಟ್ಟಿಗೆ ನಟಿಸಿದ್ದ ಆಕೆಯು, ನಾವು ಗೆಳೆತನಕ್ಕಿಂತ ಹೆಚ್ಚು ಹೃದಯಕ್ಕೆ ಹತ್ತಿರದವರಾಗಿದ್ದೆವು. ನಾವು ಸದಾ ಅಪ್ಡೇಟ್ ಆಗುತ್ತಿದ್ದೆವು. ಆದರೆ ಆತ ಈ ಬಾರಿ ಹುಷಾರಿಲ್ಲದ ಬಗೆಗಾಗಲಿ ಏನೂ ಹೇಳಿಲ್ಲ ಎಂದು ಆಕೆ ಪೋಸ್ಟ್ ಮಾಡಿದ್ದಾರೆ. ದಿಢೀರನೆ ಸಾವು ಹೇಗಾಯಿತು ಎಂಬುದು ಕುಟುಂಬದವರಿಗೂ ಗೊತ್ತಿಲ್ಲ ಎಂದು ದೀಪ್ಶಿಕಾ ಹೇಳಿದ್ದಾರೆ. ಮುಕುಲ್ ದೇವ್ ಕೊನೆಯದಾಗಿ ಅಂತ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೀಗೆ ಅಂತ್ಯ ಕಂಡಿರುವುದು ಹಲವರಿಗೆ ಸೋಜಿಗ. ಪಂಜಾಬಿನ ಜಲಂಧರ್ ಮೂಲಕ ತಂದೆಯ ಪಂಜಾಬಿ ಕುಟುಂಬಕ್ಕೆ ದಿಲ್ಲಿಯಲ್ಲಿ ಹುಟ್ಟಿದವರು ಮುಕುಲ್ ದೇವ್. ತಂದೆ ಹರಿದೇವ್ ಪೊಲೀಸು ಉಪ ಆಯುಕ್ತ ಆಗಿದ್ರು. 1996ರಲ್ಲಿ ಮುಮ್ಕಿನ್ ಟಿವಿ ಧಾರಾವಾಹಿಯ ಮೂಲಕ ನಟನೆಗೆ ಬಂದ ಅವರು ಮುಂದೆ ಹಲವು ಚಿತ್ರಗಳಲ್ಲೂ ನಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮುಂಬೈ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.